ನೋಡಿ, ಜಿಲ್ಲಾಧಿಕಾರಿ ಅವರು ಕಳೆದ ಸಂದರ್ಭದಲ್ಲಿ ಹೇಳಿರ್ತಾರೆ. ಅದರ ಅನುಗುಣವಾಗಿ ಆ, ಸಾರಿಗೆ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯಿಂದ ನಮಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ಯಾವ ಕಷ್ಟಗಳು ಯಾವ್ಯಾವ ಥರ ಇದೆ ಎಂಬುದನ್ನು ನಾವು ಅವರಿಗೆ ಹೇಳಿದ್ದೇವೆ. ಅದರ ಪ್ರಕಾರ ಕಾನೂನು ಬಗ್ಗೆ ಯಾವ ರೀತಿ ನಾವು ಮಾಡಬೇಕು, ಏನು ಆಗಬೇಕಂತೇಳಿ ಅವರು ಸಹ ನಮಗೆ ತಿಳಿಸಿರುತ್ತಾರೆ. ಸದ್ರಿ ನಾವು ಏನು ಹೇಳುವುದಂತ ಹೇಳಿದರೆ, 2018 ಕಾನೂನು, ಮೋಟಾರ್ ಕಾನೂನು ತಿದ್ದುಪಡಿ ಕಾನೂನು ಪ್ರಕಾರ ಬಾಡಿ ಕೋಡ್ ಎಂಬ ಒಂದು ಕಾನೂನನ್ನು ಅಳವಡಿಸಿದ್ದಾರೆ. ಆ ಪ್ರಕಾರ ಬಾಡಿ ರೆಡಿಯಾಗಲೇ ಡೋರ್ ಹಾಕಿ ಬರ್ತಾ ಇದೆ. ಈಗ ಬರುವಂಥ 18ರ ನಂತರದ ಗಾಡಿಗಳು ಡೋರ್ ಹಾಕಿಯೇ ಬರ್ತದೆ. ಕಾನೂನಲ್ಲಿ ಇದೆ, ಬಾಡಿ ಸ್ಟ್ರೆಚರ್ ಆಗೋ ಅದನ್ನು ಅವರೇ ಮಾಡಿ ಕಳಿಸ್ತಾರೆ. 17ಕ್ಕಿಂತ ಮುಂಚಿನ ಗಾಡಿಗಳು ಲೋಕಲ್ ಬಾಡಿಯಾಗಿರ್ತದೆ. ಇದು ಅಂತ ಹೇಳಿದರೆ 15 ವರ್ಷ ವಾಯ್ದಿರುವಂಥ ವಾಹನಗಳಲ್ಲಿ ಈಗ 2009ರ ನಂತರ ಗಾಡಿಗಳನ್ನು ನೆಕ್ಸ್ಟ್ ಗಾಡಿಯಲ್ಲಿ ಅಳವಡಿಸಲಿಕ್ಕೆ ಆಗೋದಿಲ್ಲ. ಅಂಥ ವಾಹನಗಳು ಚೇಂಜ್ ಆಗುವ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ 2018ರ ನಂತರದ ವಾಹನ ಯಾವ ರೀತಿ ಬರ್ತದೆ ಅದೇ ರೀತಿ ಬರ್ತದೆ. ಅದಕ್ಕೆ ಬಾಕಿಲು ಆಟೋಮೆಟಿಕ್ಕಾಗಿ ಇರಲೇಬೇಕು. ಇಲ್ಲದಿದ್ದರೆ ಯಾವ ಕಂಪನಿಯವ ತಯಾರಿಸ್ತಾನೋ ಅವನ ಮೇಲೆ ಆ್ಯಕ್ಷನ್ ಆಗ್ತದೆ ಅಂತೇಳಿ ಕಾನೂನಲ್ಲಿದೆ. ಅದೇ ಪ್ರಕಾರ ಈಗ ಇಲ್ಲಿ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, 2009ರ ನಂತರದ 2017ರ ಒಳಗೆ ಗಾಡಿಗಳಿಗೆ ಇಲ್ಲಿ ಬಾಗಿಲು ಅಳವಡಿಸಲಿಕ್ಕೆ ಆಗೋದಿಲ್ಲ. ಮೊದಲಾಗಿ ಕಾನೂನಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಸಿಟಿ ಬಸ್ಸಿಗೆ ಡೋರ್ ಹಾಕುವಂಥ ಕಾನೂನು ಇಲ್ಲ ನಗರದೊಳಗೆ. ಅದು ಯಾವುದು ನಗರದಿಂದ ಹೊರಗೆ ಯಾವ ಬಸ್ಸು, ಸರ್ವಿಸ್ ಬಸ್ಸಾ, ಎಕ್ಸ್ಪ್ರೆಸ್ ಬಸ್ಸಾ, ಇಂಥ ಬಸ್ಸುಗಳಿಗೆ ಕಾನೂನಲ್ಲಿ ಅಳವಡಿಸಲಿಕ್ಕೆ ಉಂಟು. ಇಲ್ಲಿ ಗೊಂದಲ ಏನಂತೇಳಿ, ನಗರ ಮತ್ತು ಗ್ರಾಮಾಂತರ ಸಾರಿಗೆಯಲ್ಲಿ ಡೋರ್ ಅಳವಡಿಸಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ, ಇದು ಲೋಕಲ್ ಅಂತ ಹೇಳಿದರೆ ಇಲ್ಲಿಯ ಲೋಕಲ್ನವರು ತಯಾರಿಸಿದಂಥ ಈ ವಾಹನದ ಬಾಡಿಗಳಲ್ಲಿ ಡೋರ್ ಇಲ್ಲ. ಈಗ ಕಾನೂನು ಪ್ರಕಾರ ಅದಕ್ಕೆ ಡೋರ್ ಹಾಕಬೇಕಂತ ಹೇಳಿದರೆ ನಮಗೆ ಕಷ್ಟ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದರೆ, 2 ಡೋರನ್ನು ನಾವು ಬಾಗಿಲು ಮಾಡಬೇಕಾದ್ರೆ ಅದರ ಸ್ಟ್ರೆಚ್ಚರನ್ನೇ ಚೇಂಜ್ ಮಾಡಬೇಕು. ಅದಕ್ಕೆ 1 ಲಕ್ಷವರೆಗೆ ಖರ್ಚು ಬರುವುದು. 1ರಿಂದ 1.5 ಲಕ್ಷ 2 ಸೈಡಿನ ಆ್ಯಂಗ್ಲರನ್ನು ಕಟ್ ಮಾಡಿ ಅರ್ಧ ಬಾಡಿಯಷ್ಟೇ ತೆಗೆಯಬೇಕಾಗ್ತದೆ. ಆದುದರಿಂದ ಇದು ನಮಗೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಯಾಕೆಂತೇಳಿ ಕಾನೂನಲ್ಲಿ ಸಿಟಿ ಬಸ್ಸಿಗೆ ಇಲ್ಲ. ಸಿಟಿ ಬಸ್ಸಿಗೆ ಮತ್ತು ಗ್ರಾಮಾಂತರಕ್ಕೆ ಕೇವಲ ಟ್ಯಾಕ್ಸಲ್ಲಿ ಹೆಚ್ಚು ಕಡಿಮೆ ಅಲ್ಲದೆ ಡಿಫರೆನ್ಸ್ ಏನಿಲ್ಲ. ಆದುದರಿಂದ ಅದರ ನೇಚರ್ ಒಂದೇ ಆಗಿರುವುದರಿಂದ ನಾವು ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೇವೆ. ಅದಕ್ಕೆ ತಾತ್ಕಾಲಿಕವಾಗಿ ನೀವು ಈ 17ರ ಒಳಗಿನ ಗಾಡಿಗಳನ್ನು ನೀವು ನಡೆಸಬಹುದೆಂಬ ಒಂದು ಬಾಯಿ ಮಾತಿನಲ್ಲಿ ನಮಗೆ ಹೇಳಿದ್ದಾರೆ. ಮತ್ತು ನಾವು ಸಹ ಅವರಿಗೆ ಹೇಳಿದ್ದೇವೆ, ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕಷ್ಟ ಆಗ್ತದೆ, ತಾವು ನಮ್ಮನ್ನು ಗಮನಿಸಿ, ನಮ್ಮಿಂದ ಅಷ್ಟೊಂದು ಅಪಘಾತ ಆಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ಆಗಿದೆ. ಆದರೆ ಅಷ್ಟೊಂದು ನಮ್ಮ ಒಮ್ಮೆಲೇ ನಾವು ಬಾಗಿಲೇ ಅಳವಡಿಸಿದ್ರಿಂದ ಅಪಘಾತ ಕಡಿಮೆ ಆಗುವುದೆಂಬ ಅಂತಲ್ಲ. ಯಾಕೆಂತ ಹೇಳಿದರೆ, 1-2 ಅಪಘಾತ ಆಗಿ ಇಂಥದ್ದೊಂದು ಅನಾಹುತಗಳು ಆಗಿರ್ಬೋದು. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ನಾವು ಸಹ ಚಾಲಕ ನಿರ್ವಾಹಕರಿಗೆ ಅವರಿಗೆ ತರಬೇತಿ ಕೊಟ್ಟು, ಅವರಿಗೆ ತಿಳುವಳಿಕೆ, ಮಾನವ ಸಂಪನ್ಮೂಲಗಳಿಂದ ವ್ಯಕ್ತಿಗಳನ್ನು ಕಂಡು ಹಿಡಿದು ಅವರಿಗೆ ತಿಳುವಳಿಕೆ ಕೊಟ್ಟು ಅವರಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮ ಕೂಡ ಎಲ್ಲವನ್ನು ಮಾಡಿದ್ದೇವೆ. ಆದುದರಿಂದ ನಾವು ಅಪಘಾತ ಆಗದಾಗೆ ಖಂಡಿತವಾಗಿ ಪ್ರಯತ್ನ ಪಡ್ತೇವೆ ಅಂತೇಳಿ ಅಧಿಕಾರಿಗಳಿಗೆ ಭರವಸೆ ಕೊಟ್ಟಿದ್ದೇವೆ. ಆದುದರಿಂದ ಸದ್ಯಕ್ಕೆ ಈಗ ಬಾಗಿಲು ಅಳವಡಿಸುವಂಥ ಭ್ರಮೆ ಬರಲಿಲ್ಲ. ಈಗ ನಾವು 17ರ ನಂತರದ ವೆಹಿಕಲ್ಗೆ ನಾವು ಖಂಡಿತವಾಗಿ ಬಾಗಿಲು ಅಳವಡಿಸಿದ್ದೇವೆ. ಈಗ 17ರ ಮುಂದಿನ ಗಾಡಿಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಜಿಲ್ಲೆಯ ಆಡಳಿತಕ್ಕೆ ಮನವಿ ಮಾಡಿದ್ದೇವೆ. ಅದು ಸಾಧಾರಣ ಒಂದು 60ರಿಂದ 70% ಇರ್ಬೋದು. ಹೌದು. ಇಳಿದ ಈಗ ಅಂದರೆ ಡೋರ್ನಲ್ಲಿ ಬರ್ತದೆ. ಈಗ ಬಾಡಿ ಕೋಡ್ ಯಾವ ಥರ ಬರ್ತದೆ ಸ್ಟ್ರೆಚ್ಚರಲ್ಲಿ, ಅದರಲ್ಲಿ ಕಂಪಲ್ಸರಿ ಬರಲೇಬೇಕಂತ ಕಾನೂನಲ್ಲಿ ಉಂಟು, ಅದು ಬರ್ತದೆ. ಅಧಿಕಾರಿಗಳಿಗೆ ನಾವು ಮನದಟ್ಟು ಮಾಡಿದ್ದೇವೆ. 17ರ ಒಳಗಿನ ಗಾಡಿಗಳಿಗೆ ಡೋರ್ ಹಾಕಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಆಗ್ತದೆ. ಅದರಿಂದ ನಾವು ಸಾಧಾರಣ 100 ವರ್ಷಗಳಿಂದ ಈ ಬಸ್ಸನ್ನು ಇಲ್ಲಿ ಚಲಾವಣೆಯಲ್ಲಿ ಇದ್ದು ಅದರಿಂದ ಅಷ್ಟೊಂದು ಅಪಘಾತಗಳಿಗೆ ಕಾರಣವಾಗಲಿಲ್ಲ. ಆದುದರಿಂದ ಇನ್ನೂ ಸಹ ಅಪಘಾತಗಳಾಗದೆ ನಾವು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಅವರಿಗೆ ಮನವರಿಕೆ ಮಾಡಿದ್ದೇವೆ.
ಏನಿಲ್ಲ, ಅಂಥದ್ದು ಏನಿಲ್ಲ. ಇಲಾಖೆಗೆ ಮತ್ತು ಮಾಲಕರಿಗೆ ಏನಿಲ್ಲ. ನಮ್ಮ ಕಷ್ಟಗಳು ಏನಿದೆ, ನಮ್ಮ ಯಾವ ರೀತಿ ಅದನ್ನು ಸುಧಾರಿಸಿಕೊಂಡು ಹೋಗ್ಬೋದು ಎಂಬ ಬಗ್ಗೆ ಅವರಿಗೆ ನಾವು ನಮ್ಮ ಬಗ್ಗೆ ತಿಳುವಳಿಕೆ ಹೇಳಿದ್ದೇವೆ. ಅದಕ್ಕೆ ಅವರು ನಮ್ಮದು ಯಾವ ರೀತಿ ನಮಗೆ ಸಹಾಯ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಅವರು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅವರು ನಮಗೆ ಬರಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮಗೆ ಒಮ್ಮೆಲೆ ಅಂಥದ್ದನ್ನು ಸ್ಟ್ರೆಚ್ಚರನ್ನು ಒಮ್ಮೆಲೆ ಚೇಂಜ್ ಮಾಡಿ 2-1 ಲಕ್ಷ ರೂಪಾಯಿ ಖರ್ಚು ಮಾಡುವಷ್ಟು ವ್ಯವಸ್ಥೆಗೆ ನಮ್ಮಲ್ಲಿ ಮಾಲೀಕರಲ್ಲಿ ಯಾವುದೇ ಕಷ್ಟ ಸಾಧ್ಯ ಆದುದರಿಂದ, ಮತ್ತು ಈಗ ಮುಂಚಿನ ಹಾಗೆ ಬಸ್ಸಿನಲ್ಲಿ ಪ್ರಯಾಣಿಕರು ಕೂಡ ಕಡಿಮೆ ಇದೆ. ಯಾಕೆಂತೇಳಿ ಸಮೂಹ ಸಾರಿಗೆಯನ್ನು ಬಿಟ್ಟು ಎಲ್ಲ ಜನ ಸ್ವಂತ ಸಾರಿಗೆಯಲ್ಲಿ ಹೋಗುವುದರಿಂದ ಮುಂಚಿನಾಗೆ ನಮಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗುವುದರಿಂದ ಒಮ್ಮೆಲೆ ನಮಗೆ ಅಂಥದ್ದನ್ನು ಡೋರನ್ನು ಹಾಕುವಂಥ ಪರಿಸ್ಥಿತಿಗೆ ನಮಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ